ರಾಜ್ಯದ ಜನಸಂಖ್ಯೆಯಲ್ಲಿ 4ನೇ ಸ್ಥಾನದಲ್ಲಿರುವಂತಹ ಬಿಲ್ಲವ ಈಡಿಗ ನಾಮಧಾರಿ ಮುಂತಾದ 26 ಪಂಗಡಗಳನ್ನು ಒಳಗೊಂಡಂತಹ ಸಮಾಜದಿಂದ ಯಾವುದೇ ಶಾಸಕರನ್ನ ಮಂತ್ರಿಮಂಡಲ ರಚನೆಯ ಸಂದರ್ಭ ಪರಿಗಣನೆ ಮಾಡದಿರುವುದು ನಮಗೆ ಬೇಸರ ಉಂಟು ಮಾಡಿದೆ ಎಂದು ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಓರ್ವ ವಿಧಾನ ಪರಿಷತ್ ಸದಸ್ಯರನ್ನ ಒಳಗೊಂಡು 5 ಜನ ಶಾಸಕರನ್ನ ಹೊಂದಿರುವಂತಹ ನಮ್ಮ ಸಮಾಜಕ್ಕೆ ಕನಿಷ್ಠ 2 ಮಂತ್ರಿ ಸ್ಥಾನವನ್ನ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ ಎಂದರು. ಇನ್ನು ಅಧಿಕೃತ ಆದೇಶ ಆಗಿರುವ ನಾರಾಯಣಗುರು ಅಭಿವೃದ್ಧಿ ನಿಗಮವನ್ನ ತಕ್ಷಣ ರಚಿಸುವುದು ಮತ್ತು ಅದಕ್ಕೆ ವಾರ್ಷಿಕ 500 ಕೋಟಿ ರೂಪಾಯಿ ಮೀಸಲು ಇಡುವುದು, ಮೇಲ್ವರ್ಗಗಳ ಮೀಸಲಾತಿ ಹೋರಾಟದಿಂದ ನಮ್ಮ ಸಮಾಜವನ್ನ ಒಳಗೊಂಡ 2A ಪ್ರವರ್ಗದಲ್ಲಿರುವಂತಹ ಯಾವುದೇ ಸಮಾಜಕ್ಕೆ 15% ಮೀಸಲಾತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳುವುದು, ತಮ್ಮದೇ ಸರ್ಕಾರ ಇದ್ದಾಗ ರಚನೆ ಆಗಿದ್ದ ಕಾಂತರಾಜು ಆಯೋಗದ ವರದಿಯನ್ನ ಜಾರಿ ಮಾಡಲು ಕ್ರಮವನ್ನ ಕೈಗೊಳ್ಳುವುದು, ಅದರ ಜೊತೆಯಲ್ಲಿ ವ್ಯತ್ಯಾಸ ಆಗಿರುವ ಸಮಾಜದ ಜನಗಣತಿಯನ್ನ ಮತ್ತೊಮ್ಮೆ ಪರಿಶೀಲಿಸುವುದು ಸೇರಿದಂತೆ ಒಟ್ಟು ನಮ್ಮ 7 ಬೇಡಿಕೆಗಳನ್ನು ನೂತನ ಸರ್ಕಾರ ಈಡೇರಿಸಬೇಕು ಅಂತ ಅವರು ಒತ್ತಾಯ ಮಾಡಿದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಅಚ್ಯುತ್ ಅಮೀನ್ ಕಲ್ಮಾಡಿ, ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ರಾಕೇಶ್ ಉಡುಪಿ, ತಾಲೂಕು ಅಧ್ಯಕ್ಷ ನವೀನ್ ಕೋಟ್ಯನ್ ಬಂಟ್ವಾಳ ಉಪಸ್ಥಿತರಿದ್ದರು. ಸುಮಾರು 26 ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಒಂದು 40 ಲಕ್ಷಕ್ಕಿಂತಲೂ ಅಧಿಕ ಜನಸಂಖ್ಯೆಯಲ್ಲಿ ನಾವು ಇದ್ದೇವೆ. ನಾವು ಜನಸಂಖ್ಯೆಯ ಅನುಗುಣ ನೋಡಿದರೆ ನಮಗೆ ಸಿಕ್ಕಿರುವಂತಹ ಸೀಟುಗಳು ಕೂಡ, ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂತಹ ಸ್ಥಾನಮಾನಗಳು ಕೂಡ 2 ಪಕ್ಷದಲ್ಲಿ ಕಡಿಮೆ ಅಂತ ಹೇಳಿ ಹೇಳಬಹುದು. ಬಿಜೆಪಿ 8 ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ 7 ಸ್ಥಾನದಲ್ಲಿ ಅವಕಾಶ ಕೊಟ್ಟಿತ್ತು. ಕಾಂಗ್ರೆಸ್ ಕೊಟ್ಟ 7 ಸ್ಥಾನದಲ್ಲಿ ಇವತ್ತು 4 ಜನ ಶಾಸಕರಾಗಿದ್ದಾರೆ. ಹಿರಿಯರಾದ BK ಹರಿಪ್ರಸಾದ್ ರವರು ಇದು ವಿಧಾನ ಪರಿಷತ್ನ ಸದಸ್ಯರಾಗಿ ಕಳೆದ ಕೆಲವೊಂದು ವರ್ಷಗಳಿಂದ ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಮೊದಲ ದಿವಸವೇ ನಮ್ಮ ಸಮಾಜದವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಿಕೊಂಡು ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಆಸೆ ಇತ್ತು. ಹಿರಿಯರಿದ್ದರು, ಅನುಭವಿಗಳಿದ್ದರು, ಹಾಗಾಗಿ ಸ್ವಾಭಾವಿಕವಾಗಿ ಸಿಗಬಹುದು ಅಂತ ಹೇಳಿಕೊಂಡು ಸಮಾಜಕ್ಕೆ ಅನುಗುಣವಾಗಿ ಮೊನ್ನೆ ದಿವಸ 8 ಜನರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಬಹುತೇಕ ದೊಡ್ಡ ಎಲ್ಲ ಸಮಾಜಗಳಿಗೂ ಅವಕಾಶ ಸಿಕ್ಕಿತ್ತು. ಆದರೆ ದುರ್ದೈವ, ನಮ್ಮ ಈ ಸಮಾಜಕ್ಕೆ ಯಾವುದೇ ಅವಕಾಶ ಮೊನ್ನೆ ದಿವಸ ಸಿಕ್ಕಿಲ್ಲ. ಅದು ನಮಗೆ ಬಹಳ ನೋವನ್ನು ಉಂಟು ಮಾಡಿದೆ. ಆದರೂ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ತಕ್ಷಣದಲ್ಲಿ ಇನ್ನೊಂದು ಸರಿ ಸಂಪುಟ ವಿಸ್ತರಣೆ ಆಗಬಹುದು ಮುಂದಿನ ಕೆಲವೇ ದಿವಸಗಳಲ್ಲಿ. ಕನಿಷ್ಠ 2 ಜನರಿಗೆ ನಮ್ಮ ಸಮಾಜದಿಂದ ಶಾಸಕ ಸ್ಥಾನವನ್ನು ಇದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ಸರ್ಕಾರವನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅನೇಕ ವಿಚಾರಗಳನ್ನಿಟ್ಟುಕೊಂಡು ನಮ್ಮ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳನ್ನು ಸಂಘಟನೆ ಮಾಡಿತ್ತು. ಮೊದಲನೇದೇನು ಅಂತ ಹೇಳಿದರೆ, ಕಳೆದ ಸರ್ಕಾರ ಕೊನೆಯ ಕ್ಷಣದಲ್ಲಿ ನಮ್ಮ ಸಮಾಜಕ್ಕೆ ಓಲೈಕೆಯ ದೃಷ್ಟಿಯಿಂದ ಅಧಿಕೃತ ಆದೇಶ ಮಾಡಿತ್ತು ಅಷ್ಟೇ. ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ರಚನೆ ಆಗಬೇಕು, ಕನಿಷ್ಠ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಕಳೆದ ಅನೇಕ ವರ್ಷದ್ದಿತ್ತು. ಕೊನೆಯ ಕ್ಷಣದ ತನಕ ನಮ್ಮ ಈ ಸಮಾಜದ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿದಂತಹ ಸರ್ಕಾರ ಬೇರೆ ಯಾವುದೇ ವಿಧಿ ಇಲ್ಲ ಅಂಥೇಳಿ ಆಗಿ ಕೊನೆಗೆ ಅದನ್ನು ಅಧಿಕೃತ ಒಂದು ಆದೇಶ ಹೊರಡಿಸುತ್ತಷ್ಟೇ. ಸಂಪೂರ್ಣ ರಚನೆ ಆಗಿರಲಿಲ್ಲ, ಹಣಕಾಸಿನ ಘೋಷಣೆ ಆಗಿರಲಿಲ್ಲ, ಪೂರೈಕೆ ಆಗಿರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಸರ್ಕಾರವನ್ನು ನಾವು ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು ಅಂತ ಹೇಳಿ ನಮ್ಮ ಮೊದಲ ಬೇಡಿಕೆ.